ನಿನ್ನೆ ಚುನಾವಣಾ ಫಲಿತಾಂಶ ಬರುತ್ತಿದ್ದಂತೆ ಅಥಣಿ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಇಂದು ಅಥಣಿ ಮತಕ್ಷೇತ್ರದಲ್ಲಿ ವಾಸ್ತವ್ಯವನ್ನು ಹೂಡಿದ್ದು ಅಥಣಿ ಮತಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅಭಿನಂದನೆಯ ಮಹಾಪೂರವನ್ನು ಹರಿಸಿದರು. ಅಥಣಿ ಉಪಚುನಾವಣೆ ಉಸ್ತುವಾರಿಯಾಗಿದ್ದ ಜಮಖಂಡಿ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಕುಟುಂಬ ಸಮೇತ ಆಗಮಿಸಿ ಮಹೇಶ್ ಕುಮಟಳ್ಳಿ ಅವರನ್ನು ಸತ್ಕರಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಇನ್ನು ಮುಂದೆ ಅಥಣಿ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಆದ್ಯತೆ ಕೊಡುವುದಾಗಿ ಹೇಳಿದ್ದಾರೆ. ಮಹೇಶ್ ಕುಮಟಳ್ಳಿ ಸವಳು ಜವಳು ನೀರಾವರಿ ಸೇರಿದಂತೆ ಅಥಣಿ ತಾಲೂಕಿನ ಸಮಗ್ರ ಅಭಿವೃದ್ಧಿ ನನ್ನ ಧ್ಯೇಯವಾಗಿದೆ ಎಂದಿದ್ದಾರೆ. ಸದ್ಯ ಗೆದ್ದ ಅಭ್ಯರ್ಥಿಗಳನ್ನು ಬೆಂಗಳೂರಿಗೆ ಕರೆದಿದ್ದಾರೆ, ಇಂದು ಹೊರಡಬೇಕಾಗಿದೆ ಎಂದಷ್ಟೇ ಹೇಳುವ ಮೂಲಕ ಯಾವ ಸಚಿವ ಸ್ಥಾನದ ಆಕಾಂಕ್ಷಿ ಎಂದು ಹೇಳದೆ ಜಾರಿಕೊಂಡರಲ್ಲದೆ ರಮೇಶ್ ಜಾರಕಿಹೊಳಿ ಅವರು ನೀರಾವರಿ ಮಂತ್ರಿಯಾಗಲಿದ್ದಾರೆ ಎಂದು ಭವಿಷ್ಯ ನುಡಿದು ಕುಮಟಳ್ಳಿ ಅದರಿಂದ ಅಥಣಿ ತಾಲೂಕಿನ ಹಲವು ಕಾಮಗಾರಿಗಳಿಗೆ ಆದ್ಯತೆ ಸಿಗಲಿದೆ ಎಂದಿದ್ದಾರೆ. ಇನ್ನೂ ನಮಗೆ ಯಾವುದು ಗಮನಕ್ಕಿಲ್ಲ. ನಾನು ಇವತ್ತು ಬೆಂಗಳೂರಿಗೆ ಬಿಡ್ತಾ ಇದ್ದೀನಿ. ಪುಲಾವ್ ಬಂದಿದೆ ಅಂತ ಇಲೆಕ್ಷನ್ ಆದಮೇಲೆ ಬಾ ಅಂತ ಹೇಳಿದ್ದೇವೆ, ಅಥವಾ ಪುಲಾವ್ ಬಂದೇ ಇರ್ತದೆ. ಚುನಾವಣೆ ಮುಗಿದ ತಕ್ಷಣ ಕ್ಷೇತ್ರಕ್ಕೆ ಏನು ಮಾಡ್ಬೇಕಂತ ಎರಡು ವಿಚಾರ ಪ್ರಮುಖವಾದಂಥ ಅದ ಹೇಳಿದ್ನಲ್ರಿ, ಕಕ್ಕಮ ಕೊಟ್ಲಿಗೆ ಒಂದು ಲಿಫ್ಟ್ ಹೋಗ್ಬೋದು, ಕೃಷ್ಣಾ ನದಿಗೆ ಬಾಂಧರ್ ಕಟ್ಟುವಂಥ ಪುನರ್ವಸತಿ ಕೇಂದ್ರ, ಅತಿವೃಷ್ಟಿಯಿಂದ ಬಾಧಿತವಾದಂತಹ ಕ್ಷೇತ್ರಗಳಿಗೆ ಪರಿಹಾರ ಕೊಡಿಸುವಂಥದ್ದು. ಅಥಣಿ ನಗರ ಸುಂದರೀಕರಣ ಮಾಡೋಕ್ಕೆ ಯಾವುದೂ ಆಗ್ತಾ ಇಲ್ಲ. ಭಾಳ ದಿನ ಸುಮಾರು 15 ವರ್ಷಗಳಿಂದ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ, ಇನ್ನೂ ಆಗಬೇಕಾಗಿದೆ. ಅದನ್ನು ಪ್ರಯತ್ನ ಮಾಡಿ